ಓಕೆ ವೀಕ್ಷಕರೇ, ಆ್ಯಂಡ್ ಪ್ರತಿ ಎಪಿಸೋಡ್ನಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಬಿಲ್ಡಿಂಗ್ಸನ್ನು ತೋರಿಸ್ತಾ ಇರ್ತೇವೆ. ಸೊ ಈ ಒಂದು ಬಿಲ್ಡಿಂಗ್ ರೌಂಡಪ್ನ ಒಂದು ಕಾರ್ಯಕ್ರಮದಲ್ಲಿ ಆ್ಯಂಡ್ ಇವತ್ತಿನ ಈ ಒಂದು ಬಿಲ್ಡಿಂಗ್ ರೌಂಡಪ್ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಒಂದು ಬಿಲ್ಡಿಂಗ್ ಮ್ಯಾಂಗ್ಳೂರ್ ಗೇಟ್. ಸೊ ಮ್ಯಾಂಗ್ಳೂರಿನಲ್ಲಿ ಕಂಕನಾಡಿ ಹತ್ರನೇ ಈ ಒಂದು ಮ್ಯಾಂಗ್ಳೂರ್ ಗೇಟ್ ಬಿಲ್ಡಿಂಗ್ ಇದೆ. ಆ್ಯಂಡ್ ಈ ಮ್ಯಾಂಗ್ಳೂರ್ ಗೇಟ್ ಬಿಲ್ಡಿಂಗ್ನಲ್ಲಿ ಯಾವುದೆಲ್ಲ ಶಾಪ್ಸ್ ಇದೆ, ಸೊ ಆ ಶಾಪ್ಸಲ್ಲಿ ಯಾವುದರೆಲ್ಲ ಪ್ರಾಡಕ್ಟ್ಸ್ ಇದೆ, ಯಾವುದೆಲ್ಲ ಸರ್ವಿಸ್ ಇದೆ, ಆ್ಯಂಡ್ ಯಾವುದರೆಲ್ಲ ಫೆಸಿಲಿಟೀಸ್ ಇದೆ, ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾವು ಕೊಡ್ತೇವೆ. ಸೊ ನೀವು ನನ್ನ ಜೊತೆ ಬನ್ನಿ ಪ್ಲೀಸ್. ಓಕೆ ವೀಕ್ಷಕರೇ, ಈಗ ಮ್ಯಾಂಗ್ಳೂರ್ ಗೇಟ್ ಬಿಲ್ಡಿಂಗ್ನ ಗ್ರೌಂಡ್ ಫ್ಲೋರ್ನಲ್ಲಿದ್ದೇವೆ. ಸೊ ಈಗ ಆಲ್ಫಾ ಪವರ್ ಸೊಲ್ಯೂಷನ್ಸ್, ಇಲ್ಲಿ ಟೋಟಲ್ ಆಗಿ ನಿಮಗೆ ಬ್ಯಾಟ್ರೀಸ್ ಆಗಲಿ, ಈ CC ಕ್ಯಾಮರಾಸ್ ಆಗಲಿ, ಆ್ಯಂಡ್ ಪವರ್ ಗೇಟ್, ರಿಮೋಟ್ ಕಂಟ್ರೋಲ್ ಗೇಟ್ಸ್ ಆಗಲಿ, ಇದೆಲ್ಲ ಪ್ರಾಡಕ್ಟ್ಸ್ ಇಲ್ಲಿ ಸಿಗುತ್ತೆ. ಸೊ ಇದರ ಜಾಸ್ತಿ ಮಾಹಿತಿ ಎಲ್ಲ ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ನಮ್ಮ ಪ್ರೊಪ್ರೈಟರ್ ಕೂಡ ಇದ್ದಾರೆ. ಸೊ ಅವ್ರ ಜೊತೆನೇ ಮಾತಾಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಅನ್ವರ್ ಹುಸೇನ್. ಓಕೆ, ಸೊ ಆಲ್ಫಾ ಪವರ್ ಸೊಲ್ಯೂಷನ್ ಈ ಒಂದು ಪ್ರೊಪ್ರೈಟರ್ ಆಗಿರ್ತೀರಾ. ಓಕೆ, ಆ್ಯಂಡ್ ಏನಪ್ಪ ಅಂದರೆ ಕೆಲವೊಂದು ಸತಿ ಇನ್ವರ್ಟರ್ಸ್ ಆಗಲಿ, ಬ್ಯಾಟ್ರೀಸ್ ಆಗಲಿ, ಸೊ ಇಂತಹ ಕೆಲವೊಂದು ಶಾಪ್ಸ್ ನಮಗೆ ಬೇಕಾಗುತ್ತೆ. ಸೊ ಈ ಒಂದು ಕಾರ್ಯಕ್ರಮ ಯಾಕಂದರೆ ಈ ಬಿಲ್ಡಿಂಗ್ ರೌಂಡ್ ಅಪ್ ಕೆಲವೊಂದು ಸತಿ ಕಸ್ಟಮರ್ಸ್ಗಳಿಗೆ ಯಾವ ಅಂಗಡಿ ಯಾವ ಬಿಲ್ಡಿಂಗ್ನಲ್ಲಿ ಇದೆ ಸೊ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಪ್ರೋಗ್ರಾಮ್ ಮಾಡ್ತಿದ್ವಿ. ಸೊ ಇವತ್ತಿನ ಈ ಒಂದು ಪ್ರೋಗ್ರಾಮ್ನಲ್ಲಿ ಆಲ್ಫಾ ಪವರ್ ಸೊಲ್ಯೂಷನ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಮಾಹಿತಿ ಬೇಕು. ನಾವು ಇಲ್ಲಿ ಎನರ್ಜಿಯಾ ಬ್ಯಾಟ್ರೀಸ್ ಅಂತ ನಮ್ಮದೇ ಬ್ರ್ಯಾಂಡ್ ಇದೆ, ಪ್ಲಸ್ ಪವರ್ ಪ್ಯಾಕ್ ಬ್ಯಾಟ್ರೀಸ್, ಮತ್ತು ಕಾರ್ಪೊರೇಟ್ ಬ್ರ್ಯಾಂಡ್ಸ್ ಇದೆ, ಅಮೆರಾನ್ ಬ್ಯಾಟ್ರೀಸ್, ಆಟೋಮೇಟಿವ್ ವೆಹಿಕಲ್ಸಿಗೆ ಯೂಸ್ ಮಾಡುವಂಥದ್ದು, ಮತ್ತು ಎಕ್ಸೈಡ್ ಬ್ಯಾಟ್ರೀಸ್, ಇದನ್ನೆಲ್ಲ ಮಾರ್ಕೆಟಿಂಗ್ ಮಾಡ್ತೇವೆ, ಸೇಲ್ ಮಾಡ್ತಾ ಇದ್ದೇವೆ. ಸೊ ಬ್ಯಾಟ್ರೀಸ್ ಬಿಟ್ಟು ಬೇರೆ ಯಾವುದು ಇನ್ವರ್ಟರ್ಸ್ ಟೋಟಲಾಗಿ ಎಲ್ಲ ಬಂತಲ್ಲ ಅದರಲ್ಲಿ? ಇನ್ವರ್ಟರ್ಸ್ ಲೂಮಿನಸ್ ಬ್ರ್ಯಾಂಡನ್ನು ನಾವು ಸೇಲ್ ಮಾಡ್ತಾ ಇದ್ದೇವೆ. ಇನ್ವರ್ಟರ್ಸ್ ಲೂಮಿನಸ್ ಮತ್ತು ಬ್ಯಾಟ್ರೀಸ್ ನಾನೀಗ ಹೇಳಿದ ಬ್ರ್ಯಾಂಡ್ಸ್. ಇನ್ಸ್ಟಲೇಷನ್ ಮಾಡಿದ ಮೇಲೆ ನಾವು ನಮ್ಮ ಕಸ್ಟಮರನ್ನು ಎವ್ರಿ 4 ಮಂತ್ಸಿಗೊಮ್ಮೆ ವಿಸಿಟ್ ಮಾಡ್ತೇವೆ. ಬೇಸಿಕಲಿ ಫಸ್ಟ್ ಇಯರಿಗೆ ನಾವು ಫ್ರೀ ಸರ್ವಿಸ್ ಕೊಡ್ತಾ ಇದ್ದೇವೆ. 1 ವರ್ಷಕ್ಕೆ 3 ಸಲ ನಾವು ನಮ್ಮ ಕಸ್ಟಮರ್ ವಿಸಿಟ್ ಮಾಡ್ತೇವೆ. ಬ್ಯಾಟ್ರಿಯನ್ನು ಮೇಂಟೆನೆನ್ಸ್ ಮಾಡಲೇಬೇಕಾಗ್ತದೆ, ಇಲ್ಲದಿದ್ದರೆ ಅದು ಬ್ಯಾಟ್ರಿ 2-3 ವರ್ಷ ಆದ ಮೇಲೆ ಬ್ಯಾಟ್ರಿ ಸತ್ತೋಗ್ತದೆ. ಅದಕ್ಕಿಂತ ಮೇಂಟೆನೆನ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಬಂದರೆ ದ ಬ್ಯಾಟ್ರಿ ವಿಲ್ ಲಾಸ್ಟ್ ಫಾರ್ ಅಟ್ಲೀಸ್ಟ್ ಒಂದು 5-6 ಇಯರ್ಸ್ 7 ಇಯರ್ಸ್. ನಾವೀಗ 2009 ನಾವು ಓಪನ್ ಮಾಡಿದ್ದೇವೆ ನಮ್ಮ ಅಂಗಡಿ. ಈಗಲೂ ನಾವು 8 ಇಯರ್ಸ್ ಆಗಿದೆ, 8 ಇಯರ್ ರನ್ನಿಂಗ್. ಸೊ 2009 ಹಾಕಿದ ನಾವು ಮಾಡಿದ ಇನ್ಸ್ಟಲೇಷನ್ ಈಗಲೂ ನಾವು ಸರ್ವಿಸ್ ಮಾಡ್ತಾ ಇದ್ದೇವೆ. ದಟ್ ಮೀನ್ಸ್ ಅವರ್ ಬ್ಯಾಟ್ರೀಸ್ ಹ್ಯಾವ್ ಲಾಸ್ಟೆಡ್ ಆಲ್ಮೋಸ್ಟ್ 8 ಇಯರ್ಸ್ ನಾವು. ನಮ್ಮ ಕಸ್ಟಮರ್ಸ್ ಎಲ್ಲ ಹೆಚ್ಚಾಗಿ ಬಂದವರೆಲ್ಲ ರೆಫರಲ್ ಥ್ರೂ ಬಂದವರು. ಯಾಕೆಂದರೆ ಬೇಸಿಕಲಿ ನಮ್ಮ ಸರ್ವಿಸ್ ಬಗ್ಗೆ ತುಂಬ ಇಷ್ಟಪಟ್ಟು ಅವರು ಬೇರೆ ಅವರ ಫ್ರೆಂಡ್ ಸರ್ಕಲಲ್ಲಿ ಇಲ್ಲದ ರಿಲೇಟಿವ್ಸಲ್ಲಿ ಹೀಗೆ ಆಲ್ಫಾ ಪವರ್ ಸೊಲ್ಯೂಷನ್ ಹೋಗಿ ಅವರು ನಮ್ಮನ್ನು ರೆಕಮೆಂಡ್ ಮಾಡಿ ಹಾಗೆ ಬಂದ ಕಸ್ಟಮರ್ಸ್ ಆಲ್ಮೋಸ್ಟ್ 1000+ ಕಸ್ಟಮರ್ಸ್ ಇದ್ದಾರೆ ಲಾಸ್ಟ್ 8 ಇಯರ್ಸಿಂದ. ಸೊ ರೆಗ್ಯುಲರಾಗಿ ಸರ್ವಿಸ್ ಮಾಡ್ತಾಯಿದ್ದೀವಿ. ಇವತ್ತು ಪ್ರಾಡಕ್ಟ್ ಸೇಲ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದರ ನಂತರ ಸರ್ವಿಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ನಾವು ರಿಲೇಷನ್ ಇಟ್ಕೊಂಡಿದ್ದೇವೆ, ಅದೇ ಇಂಪಾರ್ಟೆಂಟ್. ಮತ್ತು ಕಂಪ್ಲೇಂಟ್ ಕೂಡ ಬಂದರೆ, ಏನಾದರೂ ಕಂಪ್ಲೇಂಟ್ ಇದ್ದರೆ ನಾವು ನಮ್ಮ ಪಾಲಿಸಿ ಏನಂದರೆ ವಿದಿನ್ 24 to 48 hours ಮ್ಯಾಕ್ಸಿಮಮಲ್ಲಿ ಅವರಿಗೆ ಆ ಕಂಪ್ಲೇಂಟನ್ನು ಕ್ಲಿಯರ್ ಮಾಡೋದು. ನಮ್ಮದು ಆಲ್ಮೋಸ್ಟ್ 80 to 90% ನಾವು ಕಂಪ್ಲೇಂಟ್ ವಿದಿನ್ 24 hours ಮ್ಯಾಕ್ಸಿಮಮ್ 48 hours ಕಂಪ್ಲೇಂಟ್ ಕ್ಲಿಯರ್ ಮಾಡ್ತೇವೆ. ಹಾಗಾಗಿ ಅವರು ತುಂಬ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ನಮಗೆ ಬೇರೆ ಕಸ್ಟಮರ್ಸನ್ನು ರೆಫರ್ ಮಾಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ನಮ್ಮ ಕಸ್ಟಮರ್ಸ್ ಹಾಗೆ ರೆಫರಲ್ ಥ್ರೂ ಬಂದ ಕಸ್ಟಮರ್ಸ್. ನಿಮ್ಮ ಈ ಒಂದು ಶಾಪ್ನಲ್ಲಿ ಯಾವುದೆಲ್ಲ ವೆರೈಟೀಸ್ ಆಫ್ ಪ್ರಾಡಕ್ಟ್ ಎಲ್ಲ ಸಿಗ್ತದೆ ಸರ್? ಈಗ ಪ್ಲಸ್ ಇದು ಬ್ಯಾಟ್ರೀಸ್ ಅಲ್ಲದೆ CC ಕ್ಯಾಮರಾ ಕೂಡ ಇದೆ, ಯಾವುದೆಲ್ಲ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಸರ್? ಅದೇ ನಾವು ಇದಕ್ಕೆ ಮುಂಚೆ ಮಾತಾಡಿದಾಗ ಇನ್ವರ್ಟರ್ಸ್, UPS, ಟ್ಯೂಬ್ಯುಲರ್ ಬ್ಯಾಟ್ರೀಸ್, ಆಟೋಮೇಟಿವ್ ಬ್ಯಾಟ್ರೀಸ್, CCTV ಕ್ಯಾಮ್ರಾಸ್, ಅದರ ನಂತರ ನಾವು ಇದು ಹೋಮ್ ಅಲಾರ್ಮಿಂಗ್ ಸಿಸ್ಟಮ್ಸ್, ಮತ್ತು ವಿಡಿಯೋ ಡೋರ್ ಫೋನ್ಸ್, ಆಕ್ಸೆಸ್ ಕಂಟ್ರೋಲ್ ಸಿಸ್ಟಮ್ಸ್, ಆಟೋಮೆಟಿಕ್ ಗೇಟ್ಸ್, ಸೋಲಾರ್ ವಾಟರ್ ಹೀಟರ್, ಸೋಲಾರ್ ಲೈಟಿಂಗ್ಸ್, ಗ್ಯಾಸ್ ಗೀಸರ್ಸ್, ಟ್ರಾಫಿಕ್ ಬ್ಯಾರಿಯರ್ಸ್, ಇದೆಲ್ಲ ಪ್ರಾಡಕ್ಟ್ಸ್ ನಾವು ಡೀಲ್ ಮಾಡ್ತಿದ್ದೇವೆ. ಓಕೆ ಸರ್, ಈಗ ನಾನು ಅದರಲ್ಲಿ ಆಟೋಮೆಟಿಕ್ ಗೇಟ್ಸ್ ಇದೇನು ಅಂತ ಹೇಳಿದ್ರಲ್ವಾ? ಸೊ ಅದ್ರ ಬಗ್ಗೆ ಏನು ಸರ್ ಅದು ಆಟೋಮೆಟಿಕ್ ಆಗಿ ಹೇಗೆ? ಆಟೋಮೆಟಿಕ್ ಗೇಟ್ಸ್ ಅಂದರೆ ಈಗ ನಿಮ್ಮ ಸ್ಲೈಡಿಂಗ್ ಗೇಟ್ ಇರಲಿ ಅಲ್ಲ ಸ್ವಿಂಗಿಂಗ್ ಗೇಟ್ ಇರಲಿ, ನಾವು ಅದನ್ನು ರಿಮೋಟ್ ಥ್ರೂ ಆಪರೇಟ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು.
ಬೇಸಿಕ್ಲಿ ನಾವು ಒಂದು ಇಟಾಲಿಯನ್ ಪ್ರಾಡಕ್ಟನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಇಲ್ಲಿ. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್. ನಾವು ಕಸ್ಟಮರನ್ನು ವಿಸಿಟ್ ಮಾಡಿ ಅಲ್ಲಿ ಅವರ ಗೇಟ್ ಯಾವ ಥರದಂಥ ಸರ್ವೆ ಎಲ್ಲ ಮಾಡಿ ಅದಕ್ಕೆ ಅನುಕೂಲ ಆಗುವಂಥ ಮೋಟರ್ ಅದನ್ನೆಲ್ಲ ಇನ್ಸ್ಟಲೇಷನ್ ಮಾಡಿ ಅವರಿಗೆ ಸೊಲ್ಯೂಷನ್ ಕೊಡ್ತಾರೆ. ಇನ್ನು ಫ್ಯೂಚರ್ ಕಸ್ಟಮರ್ಸಿಗೆ ನಾವೊಂದು ಕ್ವಾಲಿಟಿ ಪ್ರಾಡಕ್ಟ್ ವಿತ್ ಸಮ್ ಗುಡ್ ಎಕ್ಸಲೆಂಟ್ ಸರ್ವಿಸ್ ಕೊಡ್ತೇವೆ ಅಂತ ಅಶ್ಯೂರೆನ್ಸ್ ಕೊಡ್ತಾ ಇದ್ದೇವೆ. ಟ್ರೂ ವ್ಯಾಲ್ಯೂ ಫಾರ್ ಮನಿ, ದಿಸ್ ವಾಟ್ ಈಸ್ ಅವರ್ ಮೋಟೋ. ನೀವು ಕೊಡುವಂಥ ಹಣಕ್ಕೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬೇಕು, ಇದು ನಮ್ಮ ಉದ್ದೇಶ. ಹಾಗೆ ನೀವು ಇನ್ನೂ ಬೇರೆ ನಿಮ್ಮ ಫ್ರೆಂಡ್ ಸರ್ಕಲ್ ರಿಲೇಟಿವ್ಸಿಗೆ ಎಲ್ಲ ನಮ್ಮನ್ನು ರೆಕಮೆಂಡ್ ಮಾಡಬೇಕು, ಇದೇ ನಮ್ಮ ಉದ್ದೇಶ. ಒಂದು ಪ್ರಾಡಕ್ಟ್ ಸೇಲ್ ಆದಮೇಲೆ ಸರ್ವಿಸ್ ಕೂಡ ಇಲ್ಲಿ ಚೆನ್ನಾಗಿ ಕೊಡ್ತಾರೆ. ಒಂದು ಟೆಕ್ನಿಕಲ್ ಟೀಮ್ ಕೂಡ ಅದಷ್ಟೇ ಪವರ್ಫುಲ್ ಇದೆ ಅಂತ ಅವ್ರು ಕೂಡ ಹೇಳಿದರು. ಆ್ಯಂಡ್ ಏನಾದರೂ ಪ್ರಾಡಕ್ಟ್ ಪರ್ಚೇಸ್ ಮಾಡಲಿಕ್ಕಿದ್ರೆ ಇಲ್ಲೇ ಬಂದು ಪರ್ಚೇಸ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸರ್ ನಮಸ್ತೆ. ನಿಮ್ಮ ಹೆಸರು? ಮೊಹಮ್ಮದ್ ಶಾಹಿರ್. ಸೊ ಸಿಟಿ ಮಾರ್ಟ್ ಆಫೀಸ್ ಸಪ್ಲೈಸ್ ಹೋಲ್ಸೇಲ್ ಆ್ಯಂಡ್ ರಿಟೇಲ್ ಅಲ್ವಾ? ಓಕೆ, ಈಗ ಟೋಟಲಾಗಿ ಇಲ್ಲಿ ಮೇಯ್ನಾಗಿ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಒಂದು ಶಾಪ್ ಸ್ಟಾರ್ಟ್ ಆಗಿ? ನಮ್ಮದು ಸಿಟಿ ಮಾರ್ಟ್ ಅಂತ ಶಾಪ್ ಇದೆ ಸರ್. ಕಳೆದ 4 ವರ್ಷಗಳಿಂದ ನಾವು ಇಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದೇವೆ. ಮೇನ್ಲಿ ಫೋಕಸ್ ನಮ್ಮದು ವೆಡ್ಡಿಂಗ್ ಕಾರ್ಡ್ಸು. ವೆಡ್ಡಿಂಗ್ ಕಾರ್ಡ್ಸಲ್ಲಿ 3-4 ಟೈಪ್ಸ್ ವೆಡ್ಡಿಂಗ್ ಕಾರ್ಡ್ಸ್ ಉಂಟು. ಗಣೇಶ್ ಕಾರ್ಡ್ಸ್, ಕ್ಯಾಥಲಿಕ್ ಮತ್ತು ಮುಸ್ಲಿಂ ವೆಡ್ಡಿಂಗ್ ಕಾರ್ಡ್ಸ್, ಮತ್ತು ಡಿಜಿಟಲ್ ವೆಡ್ಡಿಂಗ್ ಕಾರ್ಡ್ಸ್ ಮಾಡ್ತೇವೆ, ಮತ್ತು ಕಸ್ಟಮೈಸ್ ಮಾಡಿ ಕೊಡ್ತೇವೆ. ರಾಯಲ್ ವೆಡ್ಡಿಂಗ್ ಕಾರ್ಡ್ಸ್ ಉಂಟು. ಚೀಪ್ ಆ್ಯಂಡ್ ಬೆಸ್ಟಿಂದ ಟಿಲ್ ಕಾಸ್ಟ್ಲಿ ತನಕ ರಾಯಲ್ ಕಾರ್ಡ್ಸ್ ತನಕ ಉಂಟು. 4 ರೂಪೀಸಿಂದ ಸ್ಟಾರ್ಟ್ ಆಗ್ತದೆ ಇಲ್ಲಿ, ಮತ್ತು ಟಿಲ್ 300 ರೂಪೀಸ್ ತನಕದ್ದು ಕಾರ್ಡ್ ನಾವು ಇಲ್ಲಿ ಕಸ್ಟಮರಿಗೆ ನಾವು ಕೊಡ್ತಾ ಇದ್ದೇವೆ. ಅಪ್ ಟು 300 ರೂಪೀಸ್ ತನಕ ಕಾಸ್ಟ್ ಅಲ್ಲಿ ತನಕ ಆಗುತ್ತೆ ಅಲ್ವಾ? ಓಕೆ, ಸೊ ಕೆಲವೊಂದು ಸತಿ ಇನ್ವಿಟೇಷನ್ಸಿಗೆ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿರಬೇಕು. ಸೊ ನಿಮ್ಮಲ್ಲಿ ಡಿಸೈನರ್ಸ್ ಎಲ್ಲ ಇದ್ದಾರಾ ಹೇಗೆ? ಆ್ಯಕ್ಚುಲಿ ನಮ್ಮಲ್ಲಿ ನುರಿತ ಅಂದರೆ ಮೋರ್ ದೆನ್ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಗ್ರಾಫಿಕ್ ಡಿಸೈನರ್ ಇದ್ದಾರೆ. ಅವರಲ್ಲಿ ನಾವು ಬೇಕಾದ ವೆರೈಟಿಯಲ್ಲಿ ನಾವು ಅವರಿಗೆ ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರದ ಡಿಸೈನ್ ನಾವು ಅವ್ರಿಗೆ ಮಾಡಿ ಕೊಡ್ತೇವೆ. ಮತ್ತು ನಮ್ಮ ಹತ್ರ ರೆಡಿಮೇಡ್ ವೆಡ್ಡಿಂಗ್ ಕಾರ್ಡ್ಸ್ ಜಾಸ್ತಿಯಾಗಿ ಉಂಟು. ಮೋರ್ ದೆನ್ 5000 ಕಲೆಕ್ಷನ್ಸ್ ನಮ್ಮ ಹತ್ರ ವೆಡ್ಡಿಂಗ್ ಕಾರ್ಡ್ಸ್ ಉಂಟು. ನಾವು ಮೇನ್ಲಿ ಡೀಲರ್, ಮ್ಯಾಂಗ್ಳೂರಲ್ಲಿ ವೆಡ್ಡಿಂಗ್ ಕಾರ್ಡ್ಸ್ ಡೀಲರ್. ಮತ್ತು ಕಸ್ಟಮರಿಗೆ ರೆಡಿಮೇಡಲ್ಲಿ ನಾವು ಜಾಸ್ತಿ ಫೋಕಸ್ ಮಾಡ್ತೇವೆ. ಬೇಕಂದರೆ ಡಿಜಿಟಲ್ ವೆಡ್ಡಿಂಗ್ ಕಾರ್ಡ್ ಕಸ್ಟಮೈಸ್ ಬೇಕಾದರೆ ನಾವು ಮಾಡಿ ಕೊಡ್ತೇವೆ, ಅದು ಸಹ ನಮ್ಮ ಹತ್ರ ಅವೈಲೇಬಲ್ ಉಂಟು. ಅಲ್ಲ ಸರ್, ಈಗ ಕೆಲವೊಂದು ಸತಿ ನಮ್ಮ ಈ ಇನ್ವಿಟೇಷನ್ ಕಾರ್ಡ್ಸಲ್ಲಿ ಈಗ ಹೊಸ ಡಿಸೈನ್ಸ್ ಎಲ್ಲ ಇದೆ. ಫಾರ್ ಎಕ್ಸಾಂಪಲ್ ಈಗ ಚಾಕ್ಲೇಟ್ ಟೈಪ್ ಇದು, ಕೆಲವೊಂದು ಸಲ ಫೇಸ್ಬುಕ್ ಇದು, ಕೆಲವೊಂದು ಸತಿ ಬಂದಿದೆ ಈಗ ಡಿಸೈನ್ಸ್ ಎಲ್ಲ. ಆದರೆ ಕೆಲವೊಂದು ಸತಿ ಡಿಸೈನ್ಸ್ ನಿಮ್ಮಲ್ಲಿ ಕೆಲವೊಮ್ಮೆ ಇರಲ್ಲ. ಆವಾಗ ಕಸ್ಟಮರ್ಸ್ಗಳಿಗೆ ಬೇಜಾರು ಆಗದಾಗೆ ನಾವು ನೋಡ್ಕೊಳ್ಬೇಕು ಅಲ್ವಾ? ಆವಾಗ ಏನು ಮಾಡ್ತೀವಿ ಸರ್? ಆ್ಯಕ್ಚುಲಿ ನಾವು ನಮ್ಮಲ್ಲಿ ಆಗುವಂಥ ಡಿಸೈನನ್ನು ನಾವು ಕಸ್ಟಮರ್ಗೆ ಮಾಡಿ ಕೊಡ್ತೇವೆ. ಸಪೋಸ್ ನಮಗೆ ಅವರು ಟೈಮ್ ಕೊಟ್ಟರೆ, ಅಂದರೆ ಕೆಲವು ಕಸ್ಟಮರ್ ಅರ್ಜೆಂಟ್ ಮಾಡಿದರೆ ನಮಗೆ ಆ ಸಮಯದಲ್ಲಿ ನಮಗೆ ಕೊಡಲಿಕ್ಕೆ ಆಗೋದಿಲ್ಲ, ರಿಕ್ವೈರ್ಮೆಂಟ್ ಜಾಸ್ತಿ ಇರ್ತದೆ. ಅವರು ಸಮಯಾವಕಾಶ ನಮಗೆ ಕೊಟ್ಟರೆ ನಾವು ಅವರಿಗೆ ಬೇಕಾದಂಥ ಡಿಸೈನನ್ನು ನಾವು ಮಾಡಿ ಅವರಿಗೆ ಪ್ರಿಂಟ್ ಮಾಡಿ ನಾವು ಕೊಡ್ತೇವೆ. ಮಿನಿಮಮ್ ನಾವು ಜಾಸ್ತಿ ಅಂದರೆ 2 ಡೇಸಲ್ಲಿ ನಾವು ಕಸ್ಟಮರ್ಗೆ ಡೆಲಿವರಿ ಮಾಡ್ತೇವೆ. ಅವರ ಕೆಲವು ಐಡಿಯಾಲಜಿ ಇರ್ತದೆ ಡಿಸೈನಿಂಗ್, ಸೊ ಸ್ವಲ್ಪ ನಮಗೆ ಟೈಮ್ ಬೇಕಾಗಿ ಬರ್ತದೆ. ಸೊ ಕೆಲವೊಂದು ಸತಿ ಟೈಮ್ ಬೇಕಾಗುತ್ತೆ ಒಂದು ಇನ್ವಿಟೇಷನ್ಸ್ ಪ್ರಿಂಟ್ ಮಾಡಬೇಕಾದ್ರೂ ಕೂಡ. ಸೊ ಇನ್ವಿಟೇಷನ್ ಜೊತೆಗೆ ಏನು ಬೇರೆ ಏನಾದರೂ ವಿಸಿಟಿಂಗ್ ಕಾರ್ಡ್ಸ್ ಮತ್ತು ID ಕಾರ್ಡ್ಸ್ ಏನಾದರೂ ಉಂಟು ನಮ್ಮ ಹತ್ರ. ಮೇನ್ಲಿ ಬ್ರೋಚರ್ ಡಿಸೈನಿಂಗ್, ಬ್ರ್ಯಾಂಡಿಂಗ್, ಕಂಪನಿದು ಕಂಪ್ಲೀಟ್ ಪ್ರೊಫೈಲ್ ಬ್ರ್ಯಾಂಡಿಂಗ್ ನಾವು ಮಾಡಿಕೊಡ್ತೇವೆ. ಒಂದು ಕಂಪ್ನಿ ಅಂದರೆ ಒಂದು ಕಾರ್ಪೊರೇಟ್ ಕಂಪನಿಗೆ ಏನು ಬೇಕು ಅದು ಡಿಸೈನಿಂಗ್ ನಾವು ಮಾಡಿಕೊಡ್ತೇವೆ. ಸ್ಟಾರ್ಟಿಂಗ್ ಬಿಸ್ನೆಸ್ ಕಾರ್ಡಿಂದ ಟಿಲ್ ಬ್ರೋಚರ್ ತನಕ, ಮತ್ತು ಅವರಿಗೆ ಎಲ್ಲ ಥರದ ಡಿಸೈನ್ ನಾವು ಮಾಡಿಕೊಡ್ತೇವೆ. ಬ್ರೋಚರ್ ಡಿಸೈನಿಂಗ್, ಬ್ರ್ಯಾಂಡಿಂಗ್, ಮತ್ತು ಬಿಸ್ನೆಸ್ ಕಾರ್ಡ್ಸ್, ಬಿಲ್ ಬುಕ್ಸು, ರಿಸಿಪ್ಟ್ ಬುಕ್, ವೋಚರ್ ಬುಕ್ಸು, ಎಲ್ಲ ಥರದ ಬ್ರ್ಯಾಂಡಿಂಗ್ ನಾವು ಇಲ್ಲಿ ಮಾಡಿಕೊಡ್ತೇವೆ. ಸೊ ಈಗ ಕೆಲವೊಂದು ID ಕಾರ್ಡ್ಸ್ಗಳಿಗೆ ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಸಿಂಗಲ್ ID ಕಾರ್ಡ್ ಬೇಕು, ಆವಾಗ ನೀವು ಮಾಡಿ ಕೊಡ್ತೀರಾ ಅಲ್ಲ ಹೇಗೆ? ಆ್ಯಕ್ಚುಲಿ ನಾವು ಸಿಂಗಲ್ ID ಕಾರ್ಡ್ ಮಾಡುವ ಅಂಥ ಒಂದು ಇದು ಶಾಪಲ್ಲ, ನಮ್ಮದು ಆಫೀಸಲ್ಲ. ನಾವು ಕಾರ್ಪೊರೇಟ್ ID ಕಾರ್ಡ್ಸ್ ಅಂದರೆ ಒಂದು ಕಂಪನಿಗೆ ಎಷ್ಟು ರಿಕ್ವೈರ್ಮೆಂಟ್ ಉಂಟು, ಮೋರ್ ದೆನ್ ನಾವು ಬಲ್ಕ್ ಪ್ರಿಂಟ್ ಮಾಡ್ತೇವೆ. ಮತ್ತು ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ, ಅಂದರೆ ನಮ್ಮದು ಪರ್ಮನೆಂಟ್ ಕಸ್ಟಮರ್ ಇರ್ತಾರೆ, ಈಗ ಪರ್ಮನೆಂಟ್ ಕ್ಲೈಂಟ್ಸ್ ಇರ್ತಾರೆ, ಅವರಿಗೆ ಬೇಕಾದಂತಹ ID ಕಾರ್ಡ್ಸ್ ನಾವು ಮಾಡಿಕೊಡ್ತೇವೆ. ಮತ್ತು ಸಿಂಗಲ್ ಆಗಿ ಇಂಡಿವಿಜುವಲ್ ಆಗಿ ನಾವು ಕಸ್ಟಮರ್ ಬಂದರೆ ಸಿಂಗಲ್ ಕಾರ್ಡ್ಸ್ ಅಂದರೆ ನಾವು ಮಾಡಿಕೊಡೋದಿಲ್ಲ. ಮೋರ್ ದೆನ್ ಈಗ 20 ಅಪ್ ಟು 20 ವಿಸಿಟಿಂಗ್ ಕಾರ್ಡ್ಸ್ ಇದ್ದರೆ ನಾವು ಮಾಡ್ತೀವಿ ಅಲ್ವಾ? ಓಕೆ.
ಓಕೆ. ಸೊ ಈಗ ಕೆಲವೊಂದು ಸತಿ ಇನೋಟೇಷನ್ಸ್ ಕೂಡ ಅದೇ ರೀತಿಯಾಗಿ ಕೆಲವೊಮ್ಮೆ ಈ ಫಾರಿನ್ ಕಂಟ್ರೀಸ್ ಕೆಲವೊಂದು ಡಿಸೈನ್ಸ್ ನಾನು ಆಗ ಮಾತಾಡಿದಾಗೇ ಈಗ ನೀವು ಹೇಗೆ ಫಾರಿನ್ ಇದಕ್ಕೆ ಕೂಡ ನೀವು ಇದು ಮಾಡ್ತೀರಾ ಹೇಗೆ? ಹೌದು, ನಾವು ನಮ್ಮಲ್ಲಿ ಗಲ್ಫಿದ ಕಸ್ಟಮರ್ ತುಂಬ ಕ್ಲೈಂಟ್ ನಮ್ಮ ಹತ್ರ ಇದ್ದಾರೆ. ಅವರು ಒಂದು ಕಂಪನಿ ಒಂದು ಕ್ರಿಯೇಟ್ ಮಾಡಿ ನಮಗೆ ಅವ್ರಿಗೆ ಬ್ರೋಷನ್ ಡಿಸೈನ್ ಮತ್ತು ಬ್ರ್ಯಾಂಡಿಂಗ್ ಮತ್ತು ಬಿಸ್ನೆಸ್ ಕಾರ್ಡ್ಸ್ ಇದೆಲ್ಲ ಮಾಡಲಿಕ್ಕೆ ಹೇಳ್ತಾರೆ. ನಾವು ಅವರಿಗೆ ಮಾಡಿ ಅವ್ರಿಗೆ ಡಿಸೈನ್ ಫೈನಲ್ ಆದಮೇಲೆ ನಾವು ಪ್ರಿಂಟ್ ಮಾಡಿ ಅವರ ಜನ ಬಂದು ಕಲೆಕ್ಟ್ ಮಾಡಿ ಅಲ್ಲಿಂದ ಕೊಂಡೋಗ್ತಾರೆ. ಅದು ಯಾವುದು ಕಂಪನೀಸ್ ಅದು? ತುಂಬ ಕಂಪನಿ ಉಂಟು. ಮೋರ್ ದೆನ್ 100 ಕಂಪನೀಸ್ ನಮ್ಮ ಹತ್ರ ಉಂಟು ಈಗ. ಅಲ್ಫಲಾ ದೊಡ್ಡ ಬ್ರ್ಯಾಂಡ್ ಇದೆ, ಸ್ಯಾನ್ಟೆಕ್ ಮತ್ತು ಲಿಂಡೋಟೆಕ್, ಮೆರೈನ್, ತುಂಬ ಕಂಪನೀಸ್, ಮ್ಯಾನ್ಪೋರ್ ಕಂಪನಿ, ಎಕ್ವಿಪ್ಮೆಂಟ್ಸ್ ಕಂಪನಿ, ಇಂಜಿನಿಯರಿಂಗ್ ಕಂಪನಿ, ಎಲ್ಲ ಥರದ ಕಂಪನೀಸ್ ನಮ್ಮ ಹತ್ರ ಬಂದು ಇಲ್ಲಿ ಡಿಸೈನ್ ಮಾಡಿ ಕೊಂಡೋಗ್ತಾರೆ. ಈಗ ಪ್ರಿಂಟಿಂಗ್ ಬಗ್ಗೆ ಮಾತಾಡೋಣ. ಕೆಲವೊಂದು ಸತಿ ಇನೋಟೇಷನ್ಸ್ ಆಗಲಿ ಬ್ರೋಷರ್ಸ್ ಆಗಲಿ ಈಗ ನಿಮ್ಮಲ್ಲೇ ಪ್ರಿಂಟಿಂಗ್ ಮಾಡ್ತೀರಾ ಹೇಗೆ ಬೇರೆಯವ್ರಿಗೆ ಕಳಿಸ್ತೀರಾ ಹೇಗೆ? ಎಲ್ಲ ಥರದ ಪ್ರಿಂಟಿಂಗ್ ನಾವಿಲ್ಲಿ ಮಾಡಿಕೊಡ್ತೇವೆ. ಅಂದರೆ ನಮ್ಮದು ಇಲ್ಲಿ ಡಿಸೈನಿಂಗ್ ಮತ್ತು ವೆಡ್ಡಿಂಗ್ ಕಾರ್ಡ್ಸ್, ಔಟ್ಸೈಡಲ್ಲಿ ನಾವು ನಮ್ಮದು ಬೇರೆ ಬ್ರಾಂಚಲ್ಲಿ ನಾವು ಪ್ರಿಂಟಿಂಗ್ ಮಾಡಿ ಅವರಿಗೆ ಎಲ್ಲ ಥರದ ಪ್ರಿಂಟಿಂಗ್ ನಾವು ಮಾಡಿಕೊಡ್ತೇವೆ. ಡಿಜಿಟಲ್ ಪ್ರಿಂಟಿಂಗ್, ಆಫ್ಸೆಟ್ ಪ್ರಿಂಟಿಂಗ್, ಮಲ್ಟಿ ಕಲರ್ ಪ್ರಿಂಟಿಂಗ್, ಸಿಂಗಲ್ ಕಲರ್ ಪ್ರಿಂಟಿಂಗ್, ಸ್ಕ್ರೀನ್ ಪ್ರಿಂಟಿಂಗ್, ಎಲ್ಲ ಥರದ ಪ್ರಿಂಟಿಂಗ್ ನಾವು ಇಲ್ಲಿ ಮಾಡಿಕೊಡ್ತೇವೆ. ಓಕೆ ಸರ್. ಈಗ ಇನೋಟೇಷನ್ಸಲ್ಲಿ ಈ ಲಾಟ್ಸ್ ನಾವು ಇನೋಟೇಷನ್ ಪ್ರಿಂಟ್ ಮಾಡ್ತೀವಿ, ಕಾಸ್ಟ್ ಕೂಡ ಕೆಲವೊಮ್ಮೆ ಹೈ ಇರುತ್ತೆ. ಸೊ ತುಂಬ ಲಾಟ್ಸ್ ಆಗಿ ನಾವು ತೊಗೊಂಡ್ರೆ ಹೇಗೆ ರೆಡ್ಯೂಸ್ ಮಾಡ್ತೀರಾ ಹೇಗೆ? ಹೌದು, ನಾವು ಕಸ್ಟಮರಿಗೆ ಕೈಗೆ ಎಟಕುವ ದರದಲ್ಲಿ ನಾವು ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಯಾವುದೇ ಥರದಂಥ ಜಾಸ್ತಿ ಚಾರ್ಜ್ ನಾವು ಇಲ್ಲಿ ಮಾಡೋದಿಲ್ಲ. ಸಪೋಸ್ ಕಸ್ಟಮರ್ ರಿಕ್ವೈರ್ಮೆಂಟ್ ಜಾಸ್ತಿ ಇದ್ದರೆ ನಾವು ಒಳ್ಳೆ ಪ್ರೈಸಲ್ಲಿ ಕೊಡ್ತೇವೆ. ಸೊ ಒಂದೊಮ್ಮೆ ನಾವು ಪ್ರಿಂಟಿಂಗ್ ಎಲ್ಲ ಫ್ರೀ ಅವೈಲೇಬಲ್ ಅವರಿಗೆ ಪ್ರಿಂಟಿಂಗ್ ಫ್ರೀ ಚಾರ್ಜಸ್ ಆಗಿ ಮಾಡಿಕೊಡ್ತೇವೆ. ಕಾರ್ಡ್ ಮೋರ್ ದೆನ್ 1000 ಕಾರ್ಡ್ಸಲ್ಲಿ ತೆಗೆದ್ರೆ ಒಳ್ಳೆ ಪ್ರೈಸಲ್ಲಿ ನಾವು ಅವರಿಗೆ ಡಿಸ್ಕೌಂಟ್ ಮಾಡಿ ಕೊಡ್ತೇವೆ. ಓಕೆ ಸರ್. ಈಗ ಲಾಸ್ಟಿಗೆ ಎಲ್ಲ ನೀವು ಮಾತಾಡಿದ್ರಿ, ಲಾಸ್ಟಿಗೆ ಕಸ್ಟಮರ್ಸ್ಗಳಿಗೆ ಏನು ಹೇಳ್ತೀರಾ? ಅಂದರೆ ಕೆಲವೊಮ್ಮೆ ಕಸ್ಟಮರ್ಸ್ಗಳಿಗೆ ಗೊತ್ತಿರಲ್ಲ ಈ ಶಾಪ್ ಇಲ್ಲಿದೆ ಅಂತ. ಸೊ ಈ ಒಂದು ಮ್ಯಾಂಗ್ಳೂರ್ ಗೇಟ್ ಬಿಲ್ಡಿಂಗ್ನಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಈ ಒಂದು ಶಾಪ್ ಇದೆ. ಟೋಟಲಾಗಿ ಎಷ್ಟು ವರ್ಷ ಸರ್? ಸ್ಟಾರ್ಟ್ ಆಗಿ 4 ವರ್ಷ ಆಯಿತು. ಸೊ ಏನು ಹೇಳ್ತೀರಾ ಕಸ್ಟಮರ್ಸ್ಗೆ, ಇನ್ನು ಫ್ಯೂಚರ್ ಕಸ್ಟಮರ್ಸ್ಗಳಿಗೆ? ಕಸ್ಟಮರ್ಗೆ ಹೇಳೋದು ಒಂದೇ, ಬನ್ನಿ ನಮ್ಮ ಶಾಪಿಗೆ. ನಮ್ಮದು ಸಿಟಿ ಮಾರ್ಟ್ ಅಂತೇಳಿ ಮ್ಯಾಂಗ್ಳೂರ್ ಗೇಟ್ ಬೇಸ್ಮೆಂಟ್ ಫ್ಲೋರಲ್ಲಿ ಉಂಟು, ನೆಕ್ಸ್ಟು ಸುಲ್ತಾನ್ ಗೋಲ್ಡು. ನಮ್ಮಲ್ಲಿ ಎಲ್ಲ ಥರದ ವೆಡ್ಡಿಂಗ್ ಕಾರ್ಡ್ಸ್, ಮದುವೆ ಆಮಂತ್ರಣ ಪತ್ರಿಕೆಗಳು ಇಲ್ಲಿ ಲಭ್ಯವಿದೆ. ನೀವು ಬಂದು ಒಮ್ಮೆ ವಿಸಿಟ್ ಮಾಡಿ ನೋಡಿ. ನಮ್ಮದು ಫೇಸ್ಬುಕ್ ಪೇಜ್ ಉಂಟು, ಫೇಸ್ಬುಕ್ ಪೇಜ್ citymartindia.com ಅಂತ, ಅದರಲ್ಲಿ ವಿಸಿಟ್ ಮಾಡ್ಬೋದು. ಮತ್ತು ವೆಬ್ಸೈಟ್ಸ್ ಉಂಟು www.citymartindia.com. ಅದರಲ್ಲಿ ಹೋದರೆ ಸಹ ನಿಮಗೆ ಆನ್ಲೈನ್ ಶಾಪಿಂಗ್ ಸಹ ಮಾಡ್ಬೋದು. ಅದು ಸಹ ನಾವು ಆಪ್ಷನ್ ಇಟ್ಟಿದ್ದೇವೆ. ಎಲ್ಲ ಥರದ ಇಲ್ಲಿ ವೆಡ್ಡಿಂಗ್ ಕಾರ್ಡ್ಸ್, ಗಣೇಶ್ ವೆಡ್ಡಿಂಗ್ ಕಾರ್ಡ್ಸ್, ಕ್ಯಾಥಲಿಕ್ ಕಾರ್ಡ್ಸ್, ಮುಸ್ಲಿಮ್ಸ್ ವೆಡ್ಡಿಂಗ್ ಕಾರ್ಡ್ಸ್, ಮತ್ತು ಎಲ್ಲ ಥರದ ಪ್ರಿಂಟಿಂಗ್ ನಾವು ಮಾಡಿಕೊಡ್ತೇವೆ. ಲೋಗೋ ಡಿಸೈನಿಂಗ್ ಎಲ್ಲ ಆಲ್ ಪ್ರಿಂಟಿಂಗ್ ಸೊಲ್ಯೂಷನ್ಸ್. ಸರ್ ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ನಾವಾಗ ಮಾತಾಡ್ತಿದ್ವಿ ಸಿಟಿ ಮಾರ್ಟ್ ಆಫೀಸ್ ಸಪ್ಲೈಸ್ ಅಂತ. ಸೊ ಇಲ್ಲಿ ಯಾವ ಥರ ಅಂದರೆ ಇನ್ವಿಟೇಷನ್ಸ್ ಕೂಡ ಪ್ರಿಂಟ್ ಮಾಡ್ತಾರೆ, ಅದ್ರ ಜೊತೆಗೆ ವಿಸಿಟಿಂಗ್ ಕಾರ್ಡ್ಸ್, ID ಕಾರ್ಡ್ಸ್, ಇದೆಲ್ಲ ಟೋಟಲಾಗಿ ಲಾಟ್ಸ್ ಆಗಿ ಇವರು ಆರ್ಡರ್ಗಳನ್ನು ತಗೊಳ್ತಾರೆ. ಏನಾದರೂ ನಿಮಗೆ ಇನ್ವಿಟೇಷನ್ ಆಗ ಅವ್ರು ಹೇಳಿದಾಗೇ ವೆರೈಟೀಸ್ ಆಫ್ ಇನ್ವಿಟೇಷನ್ಸ್ ಇದೆ, ಯಾಕಂದರೆ ಕಲೆಕ್ಷನ್ಸ್ ಬೇಕಾಗುತ್ತೆ. ಯಾವುದೇ ಒಂದು ಡ್ರೆಸ್ ಶಾಪ್ ಆಗಲಿ ಬೇರೆ ಯಾವುದೇ ಶಾಪ್ಸ್ ಆಗಲಿ ಅದಕ್ಕೊಂದು ಕಲೆಕ್ಷನ್ಸ್ ಬೇಕು. ಸೊ ನಾನು ಇವ್ರು ಮಾತಾಡುವಾಗನೇ ಗೊತ್ತಾಗುತ್ತೆ ಇವರಲ್ಲಿ ಇನ್ವಿಟೇಷನ್ಸ್ ಕಲೆಕ್ಷನ್ ಎಷ್ಟಿರ್ಬೋದು ಅಂತ. ಸೊ ಹಾಗಾಗಿ ನಿಮ್ಮ ಒಂದು ಡಿಸೈನ್ಸ್ ನಮ್ಮಲ್ಲಿ ಮನಸ್ಸಿರುತ್ತೆ ಈ ಥರ ಡಿಸೈನ್ ಆಗಬೇಕು ಅಂತ. ಸೊ ಆ ಡಿಸೈನ್ಗೆ ಬೇಕಾಗುವಂಥ ಎಲ್ಲ ಏನಂತ ಹೇಳ್ತಾರೆ ಅದಕ್ಕೆಲ್ಲ ಇದು ಕೊಡ್ತಾರೆ, ಯಾವ ಥರ ಎಲ್ಲ ಡಿಸೈನ್ ಮಾಡಬೇಕು ಅಂತ. ಸೊ ಕೆಲವೊಂದು ಸತಿ ಡಿಸೈನ್ ಕೆಲವೊಮ್ಮೆ ಸ್ವಲ್ಪ ಕಷ್ಟ ಆಗುತ್ತೆ. ಹೇಗೆಂದರೆ ಅವರಿಗೆ ಹೇಳಿದಿರುವಂತಹ ಡೇಟಿಗೆ ಕೊಡಲಿಕ್ಕೆ ಆಗಲ್ಲ. ಸೊ ಅಂಥ ಪರಿಸ್ಥಿತಿ ಇದ್ದರೆ ಆ ಡಿಸೈನ್ ಎಲ್ಲ ತೊಗೊಳ್ಳಲ್ಲ. ಓಕೆ, ಸೊ ಹಾಗಾಗಿ ಯಾವುದೇ ಒಂದು ಇನ್ವಿಟೇಷನ್ ತೊಗೊಳ್ಲಿಕ್ಕಿದ್ರೆ ಇಲ್ಲೇ ಬಂದು ಪರ್ಚೇಸ್ ಮಾಡಿ. ಫಾರ್ ಎಕ್ಸಾಂಪಲ್ ವಿಸಿಟಿಂಗ್ ಕಾರ್ಡ್ ಕೂಡ ಇಲ್ಲಿ ಮಾಡ್ತಾರೆ, ಆ್ಯಂಡ್ ಅದ್ರ ಜೊತೆಗೆ ನಮ್ಮ ID ಕಾರ್ಡ್ಸ್ ಕೂಡ. ಓಕೆ, ಸೊ ತುಂಬ ಖುಷಿ ಆಯಿತು ಇವ್ರ ಹತ್ರ ಮಾತಾಡಿ. ಆ್ಯಂಡ್ ಕಸ್ಟಮರ್ಸ್ಗಳಿಗೆ ನಾನು ಏನು ಹೇಳೋದಂದರೆ ನೀವು ಇಲ್ಲೇ ಬಂದು ಇನ್ವಿಟೇಷನ್ಸ್ ಆಗಲಿ ಏನಾದರೂ ಆರ್ಡರ್ ಕೊಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.
ವೀಕ್ಷಕರೇ, ಈಗ ಮ್ಯಾಂಗ್ಳೂರ್ ಗೇಟ್ ಬಿಲ್ಡಿಂಗ್ನ ಸೆಕೆಂಡ್ ಫ್ಲೋರ್ನಲ್ಲಿದ್ದೇವೆ. ಈಗ ನೈಲ್ ಟೆಕ್ ಕಾಂಪಿಟೇಟಿವ್ ವ್ಯಾಲ್ಯೂ ಇನೇಟಿವ್ ಸೊಲ್ಯೂಷನ್ಸ್, ಇಲ್ಲಿ ಏನಪ್ಪ ಅಂದರೆ ಈ ಕಂಪ್ಲೀಟಾಗಿ GPS ಸೊಲ್ಯೂಷನ್ಸ್ಗಳು ಜಾಸ್ತಿಯಾಗಿ ನಿಮ್ಮ ಕಾರ್ಸ್ ವೆಹಿಕಲ್ಸ್ಗಳಿಗೆ ಕೊಡ್ತಾರೆ. ಸೊ ಯಾವ ಥರ ಎಲ್ಲ ಸೊಲ್ಯೂಷನ್ ಎಲ್ಲ ಕೊಡ್ತಾರೆ ಅಂತ ಕೇಳಲೇಬೇಕಾಗತ್ತೆ. ಸೊ ಬನ್ನಿ ನನ್ನ ಜೊತೆ ಅವ್ರ ಜೊತೆ ಮಾತಾಡೋಣ ಪ್ಲೀಸ್. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಶಫಾಗತ್ ಅಂತ. ಸೊ ಡೈರೆಕ್ಟಾಗಿ ಮಾತಾಡೋಣ ನೈಲ್ ಟೆಕ್ ಬಗ್ಗೆ. ಸೊ ಸೊಲ್ಯೂಷನ್ಸ್ ಹೇಗೆ GPS ನೀವು ಆಗ ಹೇಳಿದಾಗೇ ವೆಹಿಕಲ್ಸ್ಗಳಿಗೆಲ್ಲ ಹಾಕ್ತೀರಾ ಅಂತ, ಸೊ ಹೇಗೆ ವರ್ಕ್ ಆಗ್ತದೆ ಈಗ? ಸರ್, ವೆಹಿಕಲ್ ಅಂದರೆ ಈಗ ನೋಡಿ, ನಾವು ವೆಹಿಕಲನ್ನು ಡೆಲಿವರಿ ಪ್ಲೇಸಿಗೆ ಕಳಿಸ್ತೇವೆ. ಸೊ ನಮಗೆ ಕೂಡ ಮಾನಿಟರ್ ಸಿಗೋದಿಲ್ಲ, ವೆಹಿಕಲ್ ಎಲ್ಲಿ ಹೋಗಿದೆ, ಯಾವ ರೂಟಿಂದಾಗಿ ಹೋಗಿದೆ, ವೆಹಿಕಲ್ ಆಗಿ ಕರೆಕ್ಟಾಗಿ ಒಂದು ರೂಟಾಗಿ ಹೋಗಿದೆ ಡಿಸೈನ್ ಮಾಡಿದ, ಅಲ್ಲ ಅವ್ರು ಫ್ಯೂಲ್ ಆಗಿ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಇಂಥೆಲ್ಲ ಮಾಹಿತಿ ನಮಗೆ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಯಾಕೆಂದರೆ ಚಾಲಕರು ಕೊಟ್ಟಂಥ ಮಾಹಿತಿಯನ್ನೇ ನಾವು ಅನುಸರಿಸಿ ನಮ್ಮಲ್ಲಿ ಎಂಟ್ರ್ ಮಾಡ್ತೇವೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಅವಾಯ್ಡ್ ಮಾಡಿ ನಾವು ಆಗ ಕೇಳುವಂಥ ಯಾವುದೇ ವಿಚಾರ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ತೇವೆ, GPS ಸಿಸ್ಟಮನ್ನು ಒಂದು ವಾಹನಕ್ಕೆ ಅಳವಡಿಸ್ತೇವೆ. ಸೊ ಇದರಿಂದಾಗಿ ಅವರು ಯಾವ ಪ್ಲೇಸಲ್ಲಿ ಹೋಗಿರ್ತಾರೆ, ಯಾವ ಸ್ಥಳದಲ್ಲಿ ಜಾಸ್ತಿಯಾಗಿ ನಿಲ್ಲಿಸಿರ್ತಾರೆ, ಸೊ ಅವರಿಗೊಂದು ಪ್ಲೇಸ್ ಕೊಟ್ಟಿರ್ತಾರೆ, ಈ ಸ್ಥಳದಲ್ಲಿ ಹೋಗಿ ನೀವು ನಿಲ್ಲಿಸಿ ನೀವು ಡೆಲಿವರಿ ಮಾಡಬೇಕು ಅಂತ. ಸೊ ಅವ್ರು ಯಾಕೆ ನಿಲ್ಲಿಸಲಿಲ್ಲ, ಸೊ ಇಂಥೆಲ್ಲ ಕ್ವಶನ್ಸ್ಗಳು ಆನ್ಸರ್ ಅವ್ರು ಕೊಡಬೇಕಾಗಿಲ್ಲ, ನಾವೇ ನಮ್ಮ ಮಾನಿಟರಲ್ಲಿ ಕೂತು ಕಂಪ್ಲೀಟಾಗಿ ನೋಡ್ಬೋದು. ಯಾವುದೆಲ್ಲ ಹೇಗೆ ಇದು ವರ್ಕ್ ಆಗುತ್ತೆ ಸರ್? ಇದಲ್ಲ ಸರ್ ನೀವು ಹೇಳಿರೋದು? ಓಕೆ, ನಮ್ಮ ಡಿವೈಸ್ ಇದನ್ನು ನಾವು ಡೈರೆಕ್ಟ್ ಆಗಿ ವೆಹಿಕಲ್ಗೆ ಫಿಕ್ಸ್ ಮಾಡ್ತೇವೆ. ಸೊ ಇದನ್ನು ಕನೆಕ್ಷನ್ ಮಾಡಿ, ಈವನ್ ಇದು ವೆಹಿಕಲ್ ಸ್ಟಾರ್ಟ್ ಆಗಬೇಕಂತ ಇಲ್ಲ, ಸ್ಟಾರ್ಟ್ ಆಗದೇ ಎಲ್ಲಿ ನಿಲ್ಲಿಸಿದ್ದಾರೆ ಆ ಸ್ಥಳದಲ್ಲಿ ಅವರು ಎಕ್ಸಾಕ್ಟ್ ಆಗಿ ಅವರ ಪ್ಲೇಸ್ ಅಂತ ತೋರಿಸ್ತದೆ, ಸೊ ಎಲ್ಲಿ ಅವರು ಪಾರ್ಕ್ ಮಾಡಿದ್ದಾರೆ ಅಂತ. ಮೇಯ್ನಾಗಿ ಎಲ್ಲ ಗೂಡ್ಸ್ ಸೆಕ್ಷನ್ಗೆ ಇದು ಮೇಯ್ನಾಗಿ ಇಂಪಾರ್ಟೆಂಟ್ ಆಗಿ ಮಾಡ್ತೇವೆ. ಈವನ್ ಜನರನ್ನು ಟ್ರಾನ್ಸ್ಪೋರ್ಟ್ ಮಾಡೋದು ಬಸ್ಸಿಗೆ ಕೂಡ ನಾವು ಫಿಟ್ ಮಾಡ್ಬೋದು. ಬಸ್ಸಲ್ಲಿ ಈವನ್ ಪ್ರೈವೇಟ್ ಕಂಪನೀಸ್ಗಳಲ್ಲಿ ವೆಹಿಕಲ್ಗೆ ಇರುತ್ತೆ, ಅವರಿಗೆ ಮಾನಿಟರ್ ಸಿಗೋದಿಲ್ಲ ನಮ್ಮ ವೆಹಿಕಲ್ ಎಲ್ಲಿ ಹೋಗಿದೆ. ಸೊ ಈವನ್ ಥೆಫ್ಟ್ ಆಗೋದಕ್ಕೆ ಕಂಟ್ರೋಲ್ ಮಾಡೋದಕ್ಕೆ ಅವಾಯ್ಡ್ ಮಾಡ್ಬೋದು. ಈವನ್ ಪ್ರೈವೇಟ್ ಸಿಂಗಲ್ ವೆಹಿಕಲ್ಗೆ ಕೂಡ ಇದನ್ನು ಫಿಕ್ಸ್ ಮಾಡಿ ಕೊಡ್ಬೋದು. ಸಿಂಗಲ್. ಸೊ ನಾನು ಏನು ಒಂದು ಸ್ವಲ್ಪ ಡೌಟ್ ಇದೆ ಅಂದರೆ, ಈ ನೀವು ಆಗ ಹೇಳಿದ್ರಿ ಈ ಫ್ಯೂಲ್ ಬಗ್ಗೆ, ಅದು ಹೇಗೆ ಇದರಲ್ಲಿ ಗೊತ್ತಾಗುತ್ತೆ ಸರ್? ನೋಡಿ, ಫ್ಯೂಲ್ ಮಾನಿಟರಿಂಗ್ ಅಂದರೆ ಮೋಸ್ಟ್ ಆಫ್ ದ ಕಂಪನೀಸ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಫ್ಯೂಲಲ್ಲಿ ಕರೆಕ್ಟಾಗಿ ಡ್ರೈವರ್ಸ್ ಫ್ಯೂಲ್ ಫಿಲ್ ಮಾಡ್ತಾರೆ ಸ್ಟೇಷನ್ಗಳಲ್ಲಿ ಇಲ್ವಾ ಅಂತ. ಹೌದು, ಕರೆಕ್ಟಾಗಿ. ಸೊ ಓನರ್ಸ್ಗಳಿಗೆ ಅವರು ಕಂಪ್ಲೀಟ್ ಮಾಹಿತಿ ಸಿಗುತ್ತೆ, ಎಷ್ಟು ಫಿಲ್ ಮಾಡಿದ್ದಾರೆ, ಎಷ್ಟು ಯೂಸ್ ಆಗಿದೆ. ಈಗ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕಾದ್ರೆ ಎಷ್ಟು ಕಿಲೋಮೀಟ್ರ್ ಇದೆ, ಎಷ್ಟು ಫ್ಯೂಲ್ ಕನ್ಸ್ಯೂಮ್ ಆಗುತ್ತೆ, ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇವರಿಗೆ ಈ GPS ಹಾಕಿದ್ರಿಂದ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಓಕೆ ಸರ್, ತುಂಬ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಈ GPS ಅಂದರೆ ಇನ್ನು ಅದು ನಾನು ಆಗಲೇ ಹೇಳಿದಾಗೆ ಡೆವಲಪ್ ಆಗ್ತಿದೆ. ವೆಬ್ಸೈಟ್ ಆಗಿ ನಾವು ಆಗ ಮಾತಾಡಿದ್ವಿ, ಆ್ಯಂಡ್ ಸಾಫ್ಟ್ವೇರ್ಗಳು ಜಾಸ್ತಿ ಇಂಪ್ರೂವ್ ಆಗ್ತಿದೆ. ಓಕೆ, ಇದಕ್ಕೆ ಸಾಫ್ಟ್ವೇರ್ಸ್ ಕೂಡ ಯೂಸ್ ಆಗುತ್ತೆ. ಇವರಿಗೆ ಓನರ್ಸಿಗೆ ಒಂದು ಆ್ಯಪ್ ಕೂಡ ಕೊಡ್ತೇವೆ ಅವರಿಗೆ ಈವನ್ ಮೊಬೈಲಲ್ಲಿ ಕೂಡ ಟ್ರ್ಯಾಕ್ ಮಾಡ್ಬೋದು. ಈವನ್ ನಾಟ್ ಓನ್ಲಿ ಈವನ್ ನಿಮಗೆ ಡೆಸ್ಕ್ಟಾಪಲ್ಲಿ ಕೂತ್ಕೊಂಡು ಮಾನಿಟರ್ ಮಾಡಬೇಕಂತ ಪ್ರಸಂಗ ಬರೋದಿಲ್ಲ, ಯಾಕಂದರೆ ಜಾಸ್ತಿಯಾಗಿ ಮೊಬೈಲಲ್ಲಿ ಯೂಸ್ ಮಾಡ್ತಾರಲ್ಲ, ಸೊ ಅವರು ಮೊಬೈಲಲ್ಲಿ ಕೂಡ ಟ್ರ್ಯಾಕ್ ಮಾಡ್ಬೋದು. ಏನೇ ಇರಲಿ, ಲಾಸ್ಟಿಗೆ ಏನು ಹೇಳ್ತೀರಿ ಸರ್ ಕಸ್ಟಮರ್ಸ್ಗಳಿಗೆ? ಕೆಲವೊಮ್ಮೆ ಕಸ್ಟಮರ್ಸ್ಗಳಿಗೆ ಗೊತ್ತಿರಲ್ಲ ಈ ಒಂದು ಬಿಲ್ಡಿಂಗಲ್ಲಿ ಇದು ಈ ಶಾಪ್ ಇಲ್ಲಿ ಇದೆ ಅಂತ. ಸೊ ಏನು ಹೇಳ್ತೀರಾ ಸರ್ ನೈಲ್ ಟೆಕ್ನ ಸೈಡಿಂದ? ಸೊ ನೈಲ್ ಟೆಕ್ ಸೊಲ್ಯೂಷನ್ ಅಂದರೆ ಈಗ ಬೇರೆ ಅದರಲ್ಲಿ ಕಂಪೇರ್ ಮಾಡಿದೆ ನಮ್ಮದ್ರಲ್ಲಿ ಅಂದರೆ ಟೆಕ್ನಿಕಲ್ ಪರ್ಸನ್, ವೆರಿ ಸ್ಕಿಲ್ಡ್ ಟೆಕ್ನಿಕಲ್ ಪರ್ಸನ್ಸ್ ಇದ್ದಾರೆ. ಅವರು ಕರೆಕ್ಟಾಗಿ ಆನ್ ಟೈಮಲ್ಲಿ ಪ್ರಾಡಕ್ಟನ್ನು ಡೆಲಿವರಿ ಮಾಡುವಂತಾಗ್ಬೋದು, ಏನು ಟೆಕ್ನಿಕಲ್ ಸಪೋರ್ಟ್ ಕೊಡುವಂತಾಗ್ಬೋದು, ಅವರಿಗೆ ಮತ್ತು ಯೂಸ್ ಮಾಡ್ತಾರೆ ಯಾರು, ಅವರಿಗೆ ಕಂಪ್ಲೀಟ್ ತರಬೇತಿಯನ್ನು ಕೊಡ್ತಾರೆ. ಅದು ಕೂಡ ನಮ್ಮ ನೈಲ್ ಟೆಕ್ ಸೊಲ್ಯೂಷನ್ ಒಂದು ಸ್ಪೆಷಲೈಸೇಷನ್. ಎಲ್ಲ ಕಸ್ಟಮರ್ಸ್ಗಳು ಎಲ್ಲೇ ಬಂದು ಹೌದು ನೋಡಿ ಅಂತ. ಈವನ್ ರೀಸೆಂಟಾಗಿ ನಮ್ಮ ಕಂಪನಿಗೆ ಸಿಕ್ಕಿದಂಥ ಹೊಸ ಪ್ರಾಜೆಕ್ಟ್ ನಂದಿನಿ ಮಿಲ್ಕ್ ಏನಿದ್ದಾರೆ ಅವರದ್ದು ಕಂಪ್ಲೀಟ್ ನಮಗೆ ಸಿಕ್ಕಿದ್ದು ಪ್ರಾಜೆಕ್ಟ್. ಅವರದ್ದೇನು 300+ ವೆಹಿಕಲ್ಸ್ ಇದೆ, ಅವರದ್ದು ಎಲ್ಲ ವೆಹಿಕಲ್ಸ್ಗೆ GPS ನಾವು ಫಿಕ್ಸ್ ಮಾಡಿದ್ದೀವಿ. ಸೊ ಎಲ್ಲ ಕಸ್ಟಮರ್ಸ್ಗಳು ಇಲ್ಲೇ ಬಂದು ನೋಡಿ ಯಾವ ಥರ ಆಗುತ್ತೆ ಅಂತ. ಹೌದು, ನಿಮ್ಮ ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ GPS ನೊಟ್ಟಿಗೆ ಹೇಗೆ ಆಗುತ್ತೆ ಅಂತ ಹೇಳಿ ನಿಮ್ಮ ಬಿಸ್ನೆಸ್ಸನ್ನು ಇನ್ನೂ ಎತ್ತರ ಕೊಂಡೋಗಿ ನಮ್ಮ ಜೊತೆ ಸೇರಿ. ನಿಮ್ಮ ಮಕ್ಕಳನ್ನು ಸ್ಕೂಲ್ಗೆ ಕಳಿಸ್ತೀರಾ, ಆದರೆ ಆ ಸ್ಕೂಲ್ ಬಸ್ ಯಾವ ಟೈಮಲ್ಲಿ ಯಾವ ಕಡೆ ನಿಲ್ಲಿಸಿದ್ದಾರೆ, ಕರೆಕ್ಟಾಗಿ ಅವರು ನಿಮ್ಮ ಮಕ್ಕಳನ್ನು ಸ್ಕೂಲಿಂದ ನೇರವಾಗಿ ಮನೆಗೆ ತಲುಪಿಸ್ತಾ ಇದ್ದಾರಾ ಇಲ್ವಾ ಅಂತ ಎಲ್ಲ ಸಿಸ್ಟಮ್ಗಳನ್ನು ನಾವು ಪ್ರೊವೈಡ್ ಮಾಡ್ತೀವಿ. ನಮ್ಮ ಕಂಪನಿಯಲ್ಲಿ GPS-ಗೆ ರಿಲೇಟೆಡ್ ಎಲ್ಲ ಸೊಲ್ಯೂಷನ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಓಕೆ ವೀಕ್ಷಕರೇ, ಮಾತಾಡಿದಾಗೇ ಕೆಲವೊಂದು ಸತಿ
ಬಿಸ್ನೆಸ್ ಡೆವಲಪ್ ಆಗಬೇಕಾದ್ರೆ ಕೆಲವೊಂದು ಈಸಿ ಮೆಥಡ್ ಎಲ್ಲ ಹುಟ್ಟಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ಈ ಒಂದು GPS ಏನು ಆ್ಯಪ್ ಅಂತ ಹೇಳ್ಬೋದು, ಇಲ್ಲದಿದ್ದರೆ ಅದಕ್ಕೆ ಒಂದು ಮೆಷಿನರಿ ಫಿಕ್ಸ್ ಮಾಡ್ತಾರೆ ಒಂದು ವೆಹಿಕಲ್ಸಿಗೆ ಬೇಕಾಗುತ್ತೆ ಒಂದು ಬಿಸ್ನೆಸ್ ಡೆವಲಪ್ ಮಾಡಬೇಕಂದ್ರೆ. ಫಾರ್ ಎಕ್ಸಾಂಪಲ್ ಒಂದು ವೆಹಿಕಲ್ಸ್ ಟ್ರಾನ್ಸ್ಪೋರ್ಟೇಷನ್ ಮೇನ್ ಫೀಲ್ಡಿಗೆ ಬೇಕಾಗುತ್ತೆ ಈ ಒಂದು GPS. ಸೊ ಹಾಗಾಗಿ ನೈಲ್ಟೆಕ್ ಸೊಲ್ಯೂಷನ್ ಇದೆಲ್ಲ ಸೊಲ್ಯೂಷನ್ ಎಲ್ಲ ಕೊಡಲಿಕ್ಕೆ ತುಂಬ ಮುಂದೆ ಬರ್ತಿದ್ದಾರೆ. ಸೊ ಅವರು ಕೂಡ ಹೇಳಿದ್ದಾರೆ ಇಲ್ಲಿ ಬಂದು ಜಸ್ಟ್ ಇದರ ಬಗ್ಗೆ ಮಾಹಿತಿಗಳನ್ನು ತಗೊಳ್ಬೋದು. ಸೊ ಏನಾದರೂ ಹೀಗೆ ನಿಮಗೆ GPS ಬಗ್ಗೆ ಜಾಸ್ತಿ ನಾಲೆಜ್ ಬೇಕಿದ್ರೆ ಇಲ್ಲೇ ಬಂದು ತಿಳ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಈಗ ಈ ಬಿಲ್ಡಿಂಗ್ ರೌಂಡಪ್ನ ಎಪಿಸೋಡ್ನಲ್ಲಿ ಇವತ್ತಿನ ಈ ಎಪಿಸೋಡ್ನಲ್ಲಿ ಮ್ಯಾಂಗ್ಳೂರ್ ಗೇಟ್ ಬಿಲ್ಡಿಂಗ್ನಲ್ಲಿದ್ದೇವೆ. ಸೊ ಸೆಕೆಂಡ್ ಫ್ಲೋರ್ನಲ್ಲಿದ್ದೇವೆ. ಈಗ ಕಾಂಕ್ವೆಸ್ಟ್ ಸೊಲ್ಯೂಷನ್ಸ್ ವೆಬ್ಸೈಟ್, ಸಾಫ್ಟ್ವೇರ್ಸ್, ಡಿಸೈನ್ಸ್, ಪ್ರಿಂಟ್ಸ್ ಇದಕ್ಕೆಲ್ಲ ಕೂಡ ಸೊಲ್ಯೂಷನ್ ಕೊಡ್ತಾರೆ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಮಾತಾಡೋಣ. ಸೊ ನನ್ನ ಜೊತೆ ಬನ್ನಿ ಪ್ಲೀಸ್. ಓಕೆ ವೀಕ್ಷಕರೇ, ಈಗ ಕಾಂಕ್ವೆಸ್ಟ್ನ ಒಂದು ಸೊಲ್ಯೂಷನ್ನ ಆಪ್ರೇಟಿಂಗ್ ಮ್ಯಾನೇಜರ್ ನಮ್ಮ ಜೊತೆ ಇದ್ದಾರೆ. ಸೊ ವೆಲ್ಕಮ್ ಟು ದ ಶೋ. ನಿಮ್ಮ ಹೆಸರು? ಪ್ರಿಯಾ. ಓಕೆ, ಸೊ ಟೋಟಲಾಗಿ ಈ ಸೊಲ್ಯೂಷನ್ನ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾಗುತ್ತೆ. ಏನೆಲ್ಲ ಕೆಲಸ ಆಗ್ತದೆ ಇಲ್ಲಿ? ನಮ್ಮ ಕಂಪ್ನಿ ಹೆಸರು ಕಾಂಕ್ವೆಸ್ಟ್ ಸೊಲ್ಯೂಷನ್ಸ್. ಬೇಸಿಕ್ಲಿ ಕಾಮ್ ಅಂದರೆ .com, ಸರ್ಚಿಂಗ್ ಫಾರ್ ವೆಬ್ಸೈಟ್ಸ್. ಸೊ ನಮ್ಮದು ಮೇನ್ ಕೋರ್ ಇಸ್ ವೆಬ್ಸೈಟ್. ನಾವು ವೆಬ್ಸೈಟ್ ಡಿಸೈನಿಂಗ್, ಡೆವಲಪ್ಮೆಂಟ್ ವರ್ಕ್ ಮಾಡ್ತಿದ್ದೇವೆ. ಬೇಸಿಕ್ಲಿ ಡಿಸೈನಿಂಗ್ ಕೂಡ ಇದೆ. ವಿ ಆರ್ ಸ್ಪೆಷಲೈಸ್ಡ್ ಇನ್ ಡಿಸೈನಿಂಗ್. ಒಳ್ಳೆ ಡಿಸೈನರ್ಸ್ ಇದ್ದಾರೆ ನಮ್ಮ ಜೊತೆ. ನಮ್ಮದು ವೆಬ್ಸೈಟ್ಸ್ ಅದರಲ್ಲಿ 3-4 ಟೈಪ್ಸ್ ಇದೆ. ಸೊ ಬಿ ಸ್ಟ್ಯಾಟಿಕ್, ಡೈನಾಮಿಕ್ ಮತ್ತು ಕಾಮರ್ಸ್. ಈಗ ಯೂಶ್ವಲಿ ಕಾಮರ್ಸ್ ಇಸ್ ಎ ಗುಡ್ ಟ್ರೆಂಡ್. ಈಗ ಎಲ್ಲರೂ ಆನ್ಲೈನ್ ಶಾಪಿಂಗ್ ಅಂಥದ್ದೆಲ್ಲ ಕೇಳ್ಕೊಂಡು ಬರ್ತಾರೆ. ಸೊ ಅವರ ಪ್ರಕಾರ, ಅವರ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಡಿಸೈನ್ ಮಾಡಿ ಡೆವಲಪ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಒಂದು ಡಿಸೈನ್ ಆಗಬೇಕಂದ್ರೆ ಎಷ್ಟು ಟೈಮ್ ತೊಗೊಳ್ತೀರಾ? ಡಿಪೆಂಡ್ಸ್. ಈಗ ಕಸ್ಟಮರ್ ನಮಗೆ ಆನ್ ಎಂಡಲ್ಲಿ ಲೋಗೋ, ಬೇಸಿಕ್ ನಮಗೆ ಬೇಕಿದ್ದದ್ದು ಅವರ ಸರ್ವಿಸಸ್, ಅವರಿದು ಮೇನ್ ಲೋಗೋ, ಕಂಪ್ನಿ ನೇಮ್ ಮತ್ತು ಇದು ಫ್ಯೂ ಕಂಟೆಂಟ್ಸ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕಸ್ಟಮರ್. ಅವರು ಎಷ್ಟು ಫಾಸ್ಟಾಗಿ ನಮಗೆ ಕೊಡ್ತಾರೆ, ನಾವು ಅಷ್ಟು ಫಾಸ್ಟಾಗಿ ವರ್ಕ್ ಮಾಡ್ತೇವೆ. ಮಿನಿಮಮ್ ಅಂದರೆ ನಮಗೆ ಒಂದು 5 to 10 ವರ್ಕಿಂಗ್ ಡೇಸ್ ಬೇಕಾಗ್ತದೆ ಟು ಡೆವಲಪ್ ಒನ್. ಎಷ್ಟು ಜನ ಇದ್ದಾರೆ ಈಗ ಎಂಪ್ಲಾಯೀಸ್ ಅಲ್ಲಿ ಟೋಟಲ್ ಆಗಿ ಡಿಸೈನರ್ಸ್ ಆಗಿ? ನಮ್ಮಲ್ಲಿ ಈಗ ಆಲ್ಮೋಸ್ಟ್ 15+ ಇದ್ದಾರೆ. ಡಿಸೈನರ್ಸ್, ಡೆವಲಪರ್ಸ್ ಮತ್ತು ಮಾರ್ಕೆಟಿಂಗ್ ಟೀಮ್ ಇದೆ. ಸೊ ಯಾಕೆ ಈ ಮಾರ್ಕೆಟಿಂಗ್ ಟೀಮ್ ಇದಕ್ಕೆ? ಬೇಸಿಕ್ಲಿ ಇದಕ್ಕೆ ಹೈಯೆಸ್ಟ್ ಮಾರ್ಕೆಟಿಂಗ್ ಬೇಕಾಗ್ತದೆ. ತುಂಬ ಜನರಿಗೆ ಬೇಸಿಕ್ಲಿ ನಮ್ಮ ಮ್ಯಾಂಗ್ಳೂರಲ್ಲಿ ಅವೇರ್ನೆಸ್ ಅಷ್ಟು ಇಲ್ಲ ವೆಬ್ಸೈಟ್ ಅಂದರೆ ಏನು. ನಮ್ಮಲ್ಲಿ ಈಗ ಸೌದಿ, ದುಬೈ ಕ್ಲೈಂಟ್ಸ್ ಕೂಡ ಇದ್ದಾರೆ, ಅವರಿಗೆಲ್ಲ ಅವೇರ್ನೆಸ್ ಇದೆ. ಸೊ ಅದೊಂದು ಅವೇರ್ನೆಸ್ಗೋಸ್ಕರ ನಮಗೆ ಮಾರ್ಕೆಟಿಂಗ್ ಟೀಮ್ ಬೇಕಾಗ್ತದೆ ಹೋಗಿ ಪ್ರೆಸೆಂಟ್ ಮಾಡಲಿಕ್ಕೆ. ವಾಟ್ ಇಂಪಾರ್ಟೆಂಟ್, ವೆಬ್ಸೈಟ್ ಅಂದರೆ ಎಂತ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಬೇಕಾಗುತ್ತೆ. ಓಕೆ ಮೇಡಮ್, ಈಗ ಈ ಪ್ರಿಂಟಿಂಗ್ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದೇ ಶಾಪಲ್ಲಿ ನಾವು ಮಾಡಿಕೊಡ್ತೇವೆ, ನಿಮ್ಮಲ್ಲಿ ಹೇಗೆ? ನಮ್ಮಲ್ಲಿ ಹೇಗೆ ಅಂದರೆ ನಾವು ಬೇಸಿಕ್ಲಿ ಕೋರ್ ಇಸ್ ಡಿಸೈನಿಂಗ್. ನಾವು ಡಿಸೈನ್ ಮಾಡ್ತೇವೆ. ಡಿಸೈನ್ ಮಾಡಿಬಿಟ್ಟು ನಮ್ಮ ಹತ್ರ ಕೆಲವು ಪ್ರಿಂಟರ್ಸ್ ಇದ್ದಾರೆ. ಅಟ್ ಪ್ರೆಸೆಂಟ್ ನಮ್ಮಲ್ಲಿ ಪ್ರಿಂಟಿಂಗ್ ಇಲ್ಲ, ಬಟ್ ಇನ್ ಫ್ಯೂಚರ್ ನಾವು ಮಾಡುವ ಪ್ಲ್ಯಾನ್ಸಲ್ಲಿ ಇದ್ದೇವೆ. ಸೊ ನಮ್ಮ ಪ್ರಿಂಟರ್ಸ್ ಇದ್ದಾರೆ. ನಾವು ಡಿಸೈನ್ ಮಾಡಿ ಅವರಿಗೆ ಫೈಲ್ ಕಳಿಸಿ, ಅವರು ಡಿಸೈನ್ ಮಾಡಿ ಪ್ರಿಂಟ್ ಮಾಡಿ ನಮಗೆ ಫೈಲ್ ಕೊಡ್ತಾರೆ. ಸೊ ಕಸ್ಟಮರಿಗೆ ಅದು ಗೊತ್ತಾಗಲ್ಲ. ಸೊ ವಿ ಪ್ರೆಸೆಂಟ್ ದೆಮ್ ಅಕಾರ್ಡಿಂಗ್ಲಿ. ವಿ ಸೇ ದಟ್ ನಾವು ಡಿಸೈನ್ ಕೂಡ ಪ್ರಿಂಟಿಂಗ್ ಕೂಡ ಮಾಡ್ತೀವಿ. ಕೆಲವೊಂದು ಸತಿ ಕೆಲವೊಮ್ಮೆ ನೀವು ಹೇಳಿದಾಗೆ ಹೊರಗಡೆ ನಾವು ಕೊಡ್ತೀವಿ ಪ್ರಿಂಟಿಂಗ್ಗೆ. ಕೆಲವೊಂದು ಸತಿ ಕಸ್ಟಮರ್ಸ್ ಏನಂತಾರೆ ಅಂದರೆ ಪ್ರಿಂಟಿಂಗ್ ಹೊರಗಡೆ ಕೊಟ್ಟರೆ ಸ್ವಲ್ಪ ಲೇಟ್ ಆಗ್ಬೋದು. ಸೊ ಇದೆಲ್ಲ ಕೆಲವೊಂದು ಸತಿ ಪ್ರಾಬ್ಲಮ್ಸ್ ಮ್ಯಾನೇಜ್ ಮಾಡ್ತೇವೆ. ಡೆಲಿವರಿ ಟೈಮಿಂಗ್ ವಿಲ್ ಇನ್ಫಾರ್ಮ್ ದೆಮ್ ಫಸ್ಟ್ ಆಫ್ ಆಲ್. ಡಿಸೈನಿಂಗ್, ಪ್ರಿಂಟಿಂಗ್ ಇಷ್ಟು ಟೈಮ್ ತೆಗೆಯುತ್ತೆ. ಸೊ ನಾವು ಮ್ಯಾನೇಜ್ ಮಾಡ್ತೇವೆ, ನಾಟ್ ಇಶ್ಯೂ. ಸೊ ಯಾವುದೆಲ್ಲ ಸೊಲ್ಯೂಷನ್ ಫಾರ್ ಎಕ್ಸಾಂಪಲ್ ಈಗ ನೀವು ಆಗದಿಂದ ಹೇಳಿದ್ರಿ ಒಂದು ಪ್ರಿಂಟಿಂಗ್ ಡಿಸೈನ್ಸ್ ಕೂಡ ಕೊಡ್ತೀರಾ, ಅದ್ರ ಜೊತೆಗೆ ಈ ID ಕಾರ್ಡ್ಸ್ ಅದು ಹೇಗೆ ಅಂದರೆ ಲಾಟ್ಸಲ್ಲಿ ನೀವು ಇದು ಮಾಡ್ತೀರಾ? ಲಾಟ್ಸಲ್ಲಿ ತೆಗಿತೇವೆ. ಕೆಲವು ಸ್ಕೂಲ್ಸ್ ಎಲ್ಲ 10-20 ಎಲ್ಲ ಕೇಳೋದು ನಾವು ಮಾಡೋದಿಲ್ಲ. ಬಲ್ಕ್ ಆಗಿದ್ದರೆ ಮಾತ್ರ ಸ್ಟೂಡೆಂಟ್ ಕ್ವಾಂಟಿಟಿ ಉಂಟು 600, 900 ಅಂಥದ್ದೆಲ್ಲ ಇದ್ದದಾಗಿ ನಾವು ID ಕಾರ್ಡ್ಸ್ ತಗೊಂಡು ನಾವು ಪ್ರಿಂಟ್ ಡಿಸೈನ್ಸ್ ಮಾಡಿ ಪ್ರಿಂಟ್ ಮಾಡಿ ಕೊಡ್ತೇವೆ. ಸೊ ಈಗ ವೆಬ್ ಡಿಸೈನ್ಸ್ ನೀವು ಹೇಳಿದ್ರಲ್ವಾ, ಅದಕ್ಕೆ ಅಪ್ ಟು ಎಷ್ಟು ಚಾರ್ಜ್ ಮಾಡ್ತೀರಾ ಅಂದರೆ ಹೇಗೆ? ಮಿನಿಮಮ್ ಅಂದರೆ 15 ಸ್ಟಾರ್ಟ್ ಆಗ್ತದೆ. ಮ್ಯಾಕ್ಸಿಮಮ್ ಅಂದರೆ 40-45. ದಟ್ 40-45 ವುಡ್ ಬಿ ಕಾಮರ್ಸ್, ಆನ್ಲೈನ್ ಶಾಪಿಂಗ್. ಅದು ಸಿಂಪಲ್ ಬೇಸಿಕ್ ಸೈಟ್ ಬೇಕಿದ್ದವ್ರಿಗೆ 15 ನಾವು ಮಾಡ್ತೀವಿ. ಓಕೆ, ಟೋಟಲ್ ಆಗಿ ಎಲ್ಲ ಮಾಹಿತಿಗಳನ್ನು ಕೊಟ್ಟರಿ.
ಆ್ಯಂಡ್ ಏನು ಹೇಳ್ತೀರಾ ಕಸ್ಟಮರ್ಸ್ಗಳಿಗೆ? ಕೆಲವೊಂದು ಸತಿ ಕಸ್ಟಮರ್ಸ್ಗಳಿಗೆ ನೀವು ಆಗ ಹೇಳಿದಾಗೆ ವೆಬ್ಸೈಟ್ ಬಗ್ಗೆ ಜಾಸ್ತಿ ನಾಲೆಜ್ ಇರಲ್ಲ, ಏನು ಹೇಳ್ತೀರಾ? ಈ ಒಂದು ಬಿಲ್ಡಿಂಗ್ನಲ್ಲಿ ಇದೆ ನಿಮ್ಮ ಒಂದು ಶಾಪ್, ಓಕೆ, ಏನು ಹೇಳ್ತೀರಾ ಅದ್ರ ಬಗ್ಗೆ? ನಾವು ವಿ ಆರ್ ಇನ್ ದ ಮಿಡಲ್ ಆಫ್ ದ ಸಿಟಿ ಹೇಳ್ಬೋದು. ಈಗ ಕಂಕನಾಡಿ ಬೆಂದೂರುವೆಲ್ ಸೆಕ್ಷನಲ್ಲಿ ಇದ್ದೇವೆ. ಮೆನಿ ಬಿಸ್ನೆಸ್ ಮ್ಯಾನ್ಸಿಗೆ ಹೇಳ್ಬೋದು ವೆಬ್ಸೈಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೆಮ್. ಇವನ್ ದೇಯ ಕಂಪ್ನಿ ನಡೆಸಲಿಕ್ಕೆ ಕೂಡ ಇಟ್ಸ್ ಅ ವೆರಿ ಈಸಿ ಪ್ರೋಸೆಸ್. ಇಮೇಲ್ಸ್ ಆಗ್ಬೋದು, ಏನಾದರೂ ವೆಬ್ಸೈಟಲ್ಲಿ ಸಿಗುತ್ತೆ. ಮತ್ತು ಎನಿಬಡಿ ಆಸ್ಕಿಂಗ್ ನೋಯಿಂಗ್ ಅಬೌಟ್ ದೇಯ ಬಿಸ್ನೆಸ್, ವೆಬ್ಸೈಟ್ ಜಸ್ಟ್ ಒಂದು ಲಿಂಕ್ ಕೊಟ್ಟರೆ ಆಯಿತು, www.theircompanyName.com ಲಿಂಕ್ ಕೊಟ್ಟರೆ ಆಯಿತು, ಫುಲ್ ಮಾಹಿತಿ ಅವ್ರಿಗೆ ಸಿಗುತ್ತೆ. ಆ್ಯಂಡ್ ವಿ ವಿಲ್ ಡಿಸೈನ್ ಆ್ಯಂಡ್ ಡೆವಲಪ್ ಟು ದೆಮ್. ಎಲ್ಲ ಪಬ್ಲಿಕ್ಕಿಗೆ ನಾನು ಹೇಳ್ತೇನೆ, ವೆಬ್ಸೈಟ್ಸ್, ಸಾಫ್ಟ್ವೇರ್ಸ್, ಪ್ರಿಂಟಿಂಗ್ಸ್ ಎಂಥ ಸೊಲ್ಯೂಷನ್ಸ್ ಇದ್ದರೂ ನಮಗೆ ಬನ್ನಿ, ನಾವು ನಿಮಗೆ ಒಳ್ಳೆ ರೀತಿಯಲ್ಲಿ ಡಿಸೈನ್ಸ್, ಡೆವಲಪ್ಮೆಂಟ್ಸ್ ಆ್ಯಂಡ್ ಸರ್ವಿಸ್. ಪ್ಲಸ್ ನಮ್ಮ ಸರ್ವಿಸ್ ಕೂಡ ವೆರಿ ಬೆಸ್ಟ್ ಇದೆ, ಸರ್ವಿಸ್ ಒಳ್ಳೆ ಕೊಡ್ತೇವೆ. ಈಗ ಸಾಫ್ಟ್ವೇರ್ಸ್ ಅಂದರೆ GST ಬರ್ತಾ ಇದೆ, ಟೆನ್ಷನ್ ಮಾಡಬೇಡಿ, ನಮ್ಮ ಹತ್ರ ಒಳ್ಳೆ ಸೊಲ್ಯೂಷನ್ಸ್ ಇದೆ. ಅದಕ್ಕೆ ಯು ಆಲ್ ಕ್ಯಾನ್ ಟೇಕ್ ಸಾಫ್ಟ್ವೇರ್ಸ್ ಫ್ರಮ್ ಅವರ್ ಎಂಡ್. ವೆಬ್ಸೈಟ್ ಡಿಸೈನಿಂಗ್ ಕೂಡ ಅಷ್ಟೇ ನಿಮ್ಮ ಬಿಸ್ನೆಸ್ಸಿಗೆ ತುಂಬ ಇಂಪಾರ್ಟೆಂಟ್. ಒಳ್ಳೆ ಸರ್ವಿಸ್ ಡೀಟೇಲ್ಸ್ ಎಲ್ಲ ಅದರಲ್ಲಿ ಬರ್ತದೆ. ನಿಮ್ಮ ಕಸ್ಟಮರ್ಸ್ ಏನಾದರೂ ಕೇಳಿದರೂ ಕೂಡ ನಿಮಗೆ ಅದರಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟರೆ ಆಯಿತು, ಎಲ್ಲ ಡೀಟೇಲ್ಸ್ ಸಿಗ್ತದೆ. So I request all the publics to go with the new developed softwares and websites for your own business. Thank you. ಓಕೆ ವೀಕ್ಷಕರು, ಈಗ ಆಪ್ರೇಟಿಂಗ್ ಮ್ಯಾನೇಜರ್ ಜೊತೆ ಒಂದು ಸ್ವಲ್ಪ ಮಾತಾಡಿದ್ವಿ ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ ಅವ್ರು ಕೊಟ್ಟರು. ಏನಪ್ಪ ಅಂದರೆ ಇಲ್ಲಿ ಈ ಸೊಲ್ಯೂಷನ್ಸ್ ನಿಮಗೆ ಅವ್ರು ಹೇಳಿದಾಗೇ ಕಂಪ್ಲೀಟಾಗಿ ಕ್ಲಿಯರ್ ಆಗಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಏನಂದರೆ ಕೆಲವೊಂದು ಸತಿ ವೆಬ್ಸೈಟ್ ಬಗ್ಗೆ ನಮಗೆ ಜಾಸ್ತಿ ನಾಲೆಜ್ ಕೆಲವೊಮ್ಮೆ ಕಮ್ಮಿ ಇರುತ್ತೆ. ಆದರೆ ಇವ್ರು ಹೇಳಿದ ಪ್ರಕಾರ ಈ ವೆಬ್ಸೈಟ್ ಡಿಸೈನ್ಸ್ ಆಗಲಿ, ಈಗ ಬೇರೆ ಪ್ರಿಂಟಿಂಗ್ ಸೊಲ್ಯೂಷನ್ಸ್ ಆಗಲಿ, ಸೊ ಇದೆಲ್ಲ ಏನಾದರೂ ನಿಮ್ಮಲ್ಲಿ ಏನಾದರೂ ಪ್ರಿಂಟಿಂಗ್ ಏನಾದರೂ ಕೊಡಬೇಕಂತಿದ್ರೆ ಇಲ್ಲಿಗೆ ಬಂದು ಜಸ್ಟ್ ಇವ್ರಿಗೆ ಭೇಟಿ ಕೊಟ್ಟರೆ ಆಯಿತು, ಎಲ್ಲ ಇದಕ್ಕೆ ಕೂಡ ಸೊಲ್ಯೂಷನ್ ಕೊಡ್ತಾರೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಏನಾದರೂ ಆ ಥರ ಇದ್ದರೆ ಇಲ್ಲೇ ಬರಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಮ್ಯಾಂಗ್ಳೂರ್ ಗೇಟ್ ಬಿಲ್ಡಿಂಗ್ನ ಶಾಪ್ಸ್ಗಳನ್ನು ತೋರಿಸಿದ್ವಿ ಆ್ಯಂಡ್ ಯಾವುದೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅಂತ ನಿಮ್ಗೆ ಕೂಡ ಗೊತ್ತಾಯಿತು ಈ ಒಂದು ಎಪಿಸೋಡ್ ನೋಡಿ. ಸೊ ಹೀಗೇ ಈ ಒಂದು ಬಿಲ್ಡಿಂಗ್ ಎಪಿಸೋಡ್ನಲ್ಲಿ ಬೇರೆ ಬೇರೆ ಬಿಲ್ಡಿಂಗ್ ನಾನು ಪರಿಚಯ ಮಾಡಿ ಕೊಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಶನಿವಾರ ಇನ್ನೊಂದು ಬಿಲ್ಡಿಂಗ್ ರೌಂಡಪ್ನಲ್ಲಿ ಇನ್ನೊಂದು ಬಿಲ್ಡಿಂಗ್ನ ಜೊತೆಗೆ ಬರ್ತೇವೆ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ TV. ಬಾಯ್.